ಕನ್ನಡಿಗರ ನಾಳೆ ನಮ್ಮದಾಗಲಿ, ಎದ್ದು ನಾಡನುಳಿಸಲಿ ಆಮ್ ಆದ್ಮಿ ಪಕ್ಷ, ಆಮ್ ಆದ್ಮಿ ಪಕ್ಷ. ಎದ್ದೇಳಿ ಕನ್ನಡಿಗರ ನಾಳೆ ನಮ್ಮದಾಗಲಿ, ಎದ್ದು ನಾಡನುಳಿಸಲಿ ಆಮ್ ಆದ್ಮಿ ಪಕ್ಷ, ಆಮ್ ಆದ್ಮಿ ಪಕ್ಷ. ಆಮ್ ಆದ್ಮಿ ಪಕ್ಷದ ಸವಾಲು ಕೇಳಿ ಬನ್ನಿ, ಆಮ್ ಆದ್ಮಿ ಎಂದರೆ ನಾವು ನೀವು ಎನ್ನಿ. ಆಮ್ ಆದ್ಮಿ ಪಕ್ಷದ ಸವಾಲು ಕೇಳಿ ಬನ್ನಿ, ಆಮ್ ಆದ್ಮಿ ಎಂದರೆ ನಾವು ನೀವು ಎನ್ನಿ. ನಾರಿಕೊಂಡು ನೊರೆ ಎದ್ದರು ತೆರಿಗೆ, ಮರೆ ಕಡಿದರು ತೆರಿಗೆ, ಬರಬಾದರು ತರಿಗೆ, ಊರಿ ಬಿಸಿಲಿನಲ್ಲೂರಿಗೆ ಬಸಿಲ್ಲದಿದ್ದರು ತೆರಿಗೆ, ಕೂಡಲು ಉಳಿಯಲು ಇಲ್ಲ ಹೊಟ್ಟಿಗೆ ತಣ್ಣೀರು ಬಟ್ಟೆ, ಕುಡಿಯಲು ನೀರಿಲ್ಲ ಬಾಯಾರಿದರು ತೆರಿಗೆ. ಸರ್, ಇವತ್ತು ಒಂದು ಪ್ರಚಾರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಾ ಆಮ್ ಆದ್ಮಿ ಪಾರ್ಟಿ ಕಡೆಯಿಂದ, ತಾವು ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಆಂಜನೇಯ ಸ್ವಾಮಿ ಟೆಂಪಲ್ನಿಂದ ಮತಯಾತ್ರೆ ಶುರು ಮಾಡಿದ್ವಿ. ಎಲ್ಲ ಜೋಡೋ ಯಾತ್ರೆ ಶುರು ಮಾಡಿದ್ದಾರೆ, ಕೆಲವರೆಲ್ಲ ಬೇರೆ ಬೇರೆ ಯಾತ್ರೆಗಳನ್ನ ಶುರು ಮಾಡಿದ್ರು. ನಾವು ಮತಯಾತ್ರೆ ಶುರು ಮಾಡಿದ್ವಿ. ಆಮ್ ಆದ್ಮಿ ಪಾರ್ಟಿ ಏನೇನು ಕೆಲಸ ಮಾಡ್ತಾರೆ ಅಂತ ಎಲ್ರಿಗೂ ತಿಳುವಳಿಕೆ ಆಗಿದೆ. ಈಗ ಡೆಲ್ಲಿಯಲ್ಲಿ ಏನು ಕೆಲಸ ಮಾಡ್ತಾ ಇದ್ದಾರೆ ಅಂತ ಒಂದು ಬದಲಾವಣೆ ತರಬೇಕು ಅಂತ ನಾವು ಕರ್ನಾಟಕದಲ್ಲಿ ಈಗ ನಾವು ಒಂದು ಸತಾಯಗತ ಪ್ರಯತ್ನ ಮಾಡಿ ಈ ಸಲ ಅಧಿಕಾರಕ್ಕೆ ಬರಬೇಕು ಅಂತ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ನಿಮ್ಮೆಲ್ಲರೂ ಆಶೀರ್ವಾದ ಸಪೋರ್ಟ್ ಎಲ್ಲ ಬೇಕು ಅಂತ ಕೇಳ್ಕೊಳ್ತೀವಿ. ಮತ್ತೆ ಇವತ್ತಿನ ಈ ಒಂದು ಸನ್ನಿವೇಶಕ್ಕೆ ನೀವು ಜನಗಳಿಗೆ ಯಾವ ರೀತಿ ಒಂದು ಸಂದೇಶ ತಿಳಿಸ್ತೀರಾ? ಈಗ ಸ್ಕೂಲ್ಗಳಾಗಿರ್ಬೋದು, ಆಸ್ಪತ್ರೆಗಳಾಗಿರ್ಬೋದು ಎಲ್ಲ ಕಳಪೆ ಮಟ್ಟದಾಗಿದೆ. ಈಗ ಅದನ್ನೆಲ್ಲ ಅಭಿವೃದ್ಧಿಪಡಿಸಿ ಒಳ್ಳೆ ಏನು ಹೇಳ್ತಾರೆ ಉತ್ತಮ ಗುಣಮಟ್ಟದ ಇದು ಮಾಡಬೇಕು ಅಂತ ನಾನು. ಮತ್ತೆ ಯುವಕರಿಗೆ ಉದ್ಯೋಗನೇ ಇಲ್ಲ ಇವತ್ತಿನ ದಿವಸದಲ್ಲಿ. ಎಷ್ಟೋ ಕಡೆ ಉದ್ಯೋಗ ಇಲ್ದಿರ ಸುಮ್ಮನೆ ಅಲ್ಲಿ ಇಲ್ಲಿ ಓಡಾಡ್ಕೊಂಡಿದ್ದಾರೆ. ಅದ್ರ ಬಗ್ಗೆ ತಾವೇನು ಹೇಳ್ತೀರಾ? ನಾವೆಲ್ಲ ಕ್ರಿಯೇಟ್ ಮಾಡಬೇಕಾಗುತ್ತೆ, ನಾವು ಜಾಬ್ ಕ್ರಿಯೇಟ್ ಮಾಡಬೇಕಾಗುತ್ತೆ, ಉದ್ಯೋಗ ಮಾಡಬೇಕಾಗುತ್ತೆ. ಇನ್ನು ಸುಮಾರು ಇದಾವೆ ಈ ಥರದ ಅಜೆಂಡಾಗಳು ತುಂಬ ಇದಾವೆ, ಪ್ರಾಬ್ಲಮ್ಸ್ಗಳು ತುಂಬ ಇದಾವೆ. ಎಲ್ಲ ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಮತ್ತೆ ಮುಂದಿನ ಈಗ ಎಲೆಕ್ಷನ್ಗೋಸ್ಕರನೇ ನೀವು ಓಡಾಡ್ಬಿಟ್ಟು ಮತ್ತೆ ಸುಮ್ಮನೆ ಎಲ್ಲರೂ ಹೇಳ್ದಂಗೆ ತಾವು ಹೇಳ್ತೀರಾ? ಇಲ್ಲ ಇಲ್ಲ, ಆಮ್ ಆದ್ಮಿ ಪಕ್ಷ ಆ ಥರ ಮಾಡಿಲ್ಲ ಎಲ್ಲೂ. ನೀವು ಡೆಲ್ಲಿ ಮಾಡಲ್ ನೋಡಿದ್ರೆ ಗೊತ್ತಾಗುತ್ತಲ್ಲ, ಡೆಲ್ಲಿ ಏನು ಕೆಲಸ ನಡೀತದೆ, ಡೆಲ್ಲಿ ಪಂಜಾಬಲ್ಲಿ ಏನು ಕೆಲಸ ನಡೀತಾ ಇದೆ ಅಂತ ಎಲ್ಲರಿಗೂ ಗೊತ್ತಿದೆ ಜನಗಳಿಗೆ. ಆ ಬದಲಾವಣೆ ಇಲ್ಲಿ ತರಬೇಕು ನಾವು. ಈಗ ಈ ಸಂಘಟನೆಗೆ ಸಾಕಷ್ಟು ಜನದ ಬೆಂಬಲ ಇದೆಯಾ ಸರ್? ಯಾವ್ಯಾವ ಕ್ಷೇತ್ರದಿಂದ ನಾವು ಸ್ಪರ್ಧಿಸ್ತೀರಾ? ರಾಜರಾಜೇಶ್ವರಿ ಕ್ಷೇತ್ರದಿಂದ ಸ್ಪರ್ಧಿಸ್ತಾ ಇದ್ದೇನೆ. ಬೆಂಬಲ ಬೇಕು ಅಂತ ಈಗ ಕೇಳ್ಕೊಳ್ತೇನೆ. ಮತ್ತೆ ಈ ಒಂದು ಇದನ್ನ ಇಲ್ಲಿಗೆ ನಿಲ್ಲಿಸ್ಬಿಡ್ತೀರಾ? ಇಲ್ಲಿ ಎಲೆಕ್ಷನ್ ಮತ್ತೆ ಮುಗಿಯೋ ತನಕ ಸ್ಟಾರ್ಟ್ ಆಗಿ ಮುಗಿಯೋ ತನಕ ಓಡಾಟ ಮಾಡ್ತೀರಾ? ಮುಗಿಯೋ ತನಕ ಇರ್ತೀವಿ ನಾವು. ಸರ್, ತಮ್ಮ ಹೆಸರು? ನನ್ನ ಹೆಸರು ಸತೀಶ್ ಗೌಡ ಅಂತೇಳಿ, ಈ ಭಾಗದ ಆರ್.ಆರ್. ನಗರ ಕ್ಷೇತ್ರದ ಪಕ್ಷದ ಮುಖಂಡ. ಏನಂತ ಹೇಳಿದ್ರೆ ಇವತ್ತೊಂದು ಒಳ್ಳೆ ದಿನ ಅಂತ ಹೇಳ್ಬೋದು ಆರ್.ಆರ್. ನಗರ ಕ್ಷೇತ್ರದ ಜನತೆಗೆ. ಯಾಕಂದರೆ ಇಷ್ಟು ದಿನ ಈ ಕ್ಷೇತ್ರದಲ್ಲಿ ಬಿಜೆಪಿ, ಕಾಂಗ್ರೆಸ್ ಒಂದು ಸಣ್ಣ ಮಟ್ಟದಲ್ಲಿ JDS ಬಗ್ಗೆ ಮಾತ್ರ ನೋಡ್ತಾ ಇದ್ರು. ಆದರೆ ಎಲ್ರಿಗೂ ಒಂದು ಒಳ್ಳೆ ಪಕ್ಷ ಬರಲಿ ಅನ್ನೋ ಒಂದು ಅಭಿಪ್ರಾಯ ಇತ್ತು. ಯಾಕಂದರೆ ಇದನ್ನು ನಾನು ಹೇಗೆ ತಿಳ್ಕೊಂಡಿದ್ದೀನಿ ಅಂದರೆ, ಒಂದು 5,000 ಮನೆಗಳಿಗೆ ಹೋಗಿ ಭೇಟಿ ಮಾಡಿ ರಾಜಕೀಯ ಚರ್ಚೆ ಮಾಡಿದ್ದೀನಿ ನಾನು. ಅಂಥದ್ರಲ್ಲಿ ಅವರೇ ಜನ ತೋಡ್ಕೊತಾ ಇದ್ರು, ಸರ್ ಇಲ್ಲಿರೋ ವ್ಯವಸ್ಥೆ ಚೆನ್ನಾಗಿಲ್ಲ, ಇಲ್ಲಿರೋ ರಾಜಕಾರಣಿಗಳು ಸರಿ ಇಲ್ಲ. ತಮ್ಮ ಹೆಸರು ಮೇಡಮ್? ಭವ್ಯ ಬಸವರಾಜ್, ವಾರ್ಡ್ ನಂಬರ್ 47 ಏನು ಬರುತ್ತೆ ಇದ್ರ ಅಭ್ಯರ್ಥಿಗಳು, BBMP ಸೇವಾಕಾಂಕ್ಷಿ. ಸೊ ಏನಂದ್ರೆ ಸರ್, ನಾವು ಸ್ಥಳೀಯ ಪ್ರಣಾಳಿಕೆಯನ್ನು ಮಾಡಿ ಅಂತ ಹೇಳಿ ನಮಗೆ ಒಂದು ಪಕ್ಷದಿಂದ ಆದೇಶ ಇದೆ. ಅದನ್ನ ಮಾಡ್ತಾ ಇರೋ ಸಂದರ್ಭದಲ್ಲಿ ನಮ್ಮ ಇಲ್ಲಿ MLA ಆಕಾಂಕ್ಷಿಗಳು ಯಾರಿರ್ತಾರೆ ಅನ್ನೋದು ಒಂದು ನಮಗೆ ಪ್ರಶ್ನೆ ಇತ್ತು. ಆದರೆ ಸುಭಾಷ್ ಬಂದ್ಮೇಲೆ ನಮಗೆ ಒಂದು ಕಾನ್ಫಿಡೆನ್ಸ್ ಬಂದಿದೆ. ನಮಗೆ ಇನ್ನೂ ವಿಶ್ವಾಸ ಹೆಚ್ಚಿದೆ, ಆತ್ಮವಿಶ್ವಾಸ ಬರ್ತಾ ಇದೆ ಜನರ ಹತ್ರ ಹೋಗಿ ಮಾತಾಡೋದಕ್ಕೆ. ಆಮ್ ಆದ್ಮಿ ಪಕ್ಷದಿಂದ ಕಂಟೆಸ್ಟ್ ಮಾಡಬೇಕು ಅಂತ ಮುಂದೆ ಬರ್ತಾರಲ್ಲ, ಅದು ಯಾಕಂದರೆ ನಾವು ಸಾಮಾನ್ಯ ಮನುಷ್ಯರಿಗೆ ಮುಟ್ಟುವಂಥ ಕೆಲಸವನ್ನು ಮಾಡಬೇಕಾಗಿರೋದು. ಸೊ ಹಾಗಾಗಿ ನಮ್ಮಲ್ಲಿ ಯಾವುದೇ ಒಂದು ಅದ್ದೂರಿತನ ಇರೋದಿಲ್ಲ. ನಮ್ಮಲ್ಲಿ ತುಂಬ ಹ್ಯುಮಿಲಿಟಿಯಿಂದ ಕೆಲಸ ಮಾಡೋರು ಜಾಸ್ತಿ ಇದ್ದಾರೆ, ನಮ್ಮ ನಾಯಕರನ್ನೆಲ್ಲ ನೋಡ್ಬೋದು. ಸೊ ಆ ಉದ್ದೇಶದಿಂದ ಸುಭಾಷ್ ಸರ್ ಇಲ್ಲಿ ಬಂದು ನಾನು MLA ಆಕಾಂಕ್ಷಿಯಾಗಿ ನಿಲ್ತೀವಿ ಅಂದಾಗ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಮತ್ತು ನಮಗೂ ಉತ್ತಮ ಅವಕಾಶ ಜನರ ಸೇವೆಯನ್ನು ಮಾಡೋದಕ್ಕೆ.
ಅವರ ಮುಂದಾಳತ್ವದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಸೇವೆಯನ್ನು ಮಾಡ್ತೀವಿ. ಬರೀ ಮತಯಾಚನೆ ಅಷ್ಟೇ ಅಲ್ಲ, ನಮ್ಮದು ಬೇರೆ ಕೆಲಸಗಳು ಇದೆ. ಸೊ ಅದನ್ನೆಲ್ಲ ಒಂದೊಂದಾಗೆ ಆಡಳಿತಕ್ಕೆ ಅಂದರೆ ಮುಂದಿನ ದಿನಗಳಲ್ಲಿ ಜನರಿಗೆ ತಗೊಂಡೋಗಿ ಈ ಥರ ವಿಚಾರಗಳನ್ನು ಅವರಿಗೆ ಮುಗಿಸಿ ಆಮ್ ಆದ್ಮಿ ಪಕ್ಷದಿಂದ ನಾವು ಪ್ರತಿಯೊಬ್ಬರಿಗೂ ಈ ಪಕ್ಷ ಆಮ್ ಆದ್ಮಿಗೆ ಸೇರಿದ್ದು, ನಿಮ್ಮ ಪಕ್ಷ, ನಮಗೆ ಮತ ಹಾಕಿದ್ರೆ ಬದಲಾವಣೆ ಅಷ್ಟೇ ಅಲ್ಲ, ಉದ್ಯೋಗಾವಕಾಶಗಳು, ಶಿಕ್ಷಣ ಹೇಗಿದೆ, ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸುವಂಥ ಕೆಲಸಗಳು ಹಾಗೂ ಮಹಿಳಾ ಸಬಲೀಕರಣ, ಇಂತಹ ವಿಚಾರಗಳಲ್ಲಿ ನಾವು ಗಮನ ಹರಿಸ್ತಾ ಇದ್ದೀವಿ. ಸರ್, ತಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್. ನನ್ನ ಹೆಸರು ಉಮೇಶ್ ಕೊಡ. ನಾನು RR ನಗರ ಯುವ ಘಟಕ ಅಧ್ಯಕ್ಷ ಆಗಿದ್ದೀನಿ. ನಾನು ಈ ಪಕ್ಷಕ್ಕೆ ಏನು ನೋಡಿ ಬಂದೆ ಅಂದರೆ, ಡೆಲ್ಲಿಯಲ್ಲಿರೋಂಥ ಆಡಳಿತ ಮಾದರಿ ಮತ್ತು ಅರವಿಂದ್ ಕೇಜ್ರಿವಾಲ್ ಅವರ ಹೋರಾಟ ಯಾವ ರೀತಿ ಅವರು ರಾಜಕೀಯವಾಗಿ ನಡ್ಕೊಂಡ್ಬಂದ್ರು. ಒಂದು ಸಣ್ಣ ಪಕ್ಷ ಇಷ್ಟು ರಾಷ್ಟ್ರೀಯ ಪಕ್ಷವಾಗಿ ಕೇವಲ 10 ವರ್ಷದಲ್ಲಿ ಬೆಳೆಯೋಕ್ಕೆ ಅಸಾಧ್ಯ. ಅದು ನಮ್ಮ ಆಮ್ ಆದ್ಮಿ ಪಕ್ಷ ಮಾಡಿ ತೋರಿಸಿದೆ. ಅದೇ ಎಷ್ಟೋ ಯುವಕರಿಗೆ ಪ್ರೇರಣೆ ಮತ್ತು ಎಷ್ಟೋ ಪಕ್ಷದಲ್ಲಿ ನೀವು ಕೇವಲ ಕಾರ್ಯಕರ್ತರಾಗೇ ಇರ್ತೀರಾ. ಆದರೆ ಆಮ್ ಆದ್ಮಿ ಪಕ್ಷ ಒಂದೇ ನಾಯಕರಾಗಿ ಬೆಳೆಯೋಕೆ ಅವಕಾಶ ಮಾಡಿಕೊಡೋದು, ಅದೊಂದು ಗುಣಕ್ಕೋಸ್ಕರ. ಮತ್ತೆ ಏನು ಇದು ಆಮ್ ಆದ್ಮಿ ಪಕ್ಷ ನಮ್ಮ ಎಜುಕೇಷನ್ಗೆ ಒತ್ತು ಕೊಡ್ತಿದೆ, ಆರೋಗ್ಯಕ್ಕೆ ಒತ್ತು ಕೊಡ್ತಿದೆ, ಮೂಲಭೂತ ಸೌಕರ್ಯಗಳಿಗೆ ಒತ್ತು ಕೊಡ್ತಾ ಇದೆ. ಜನಕ್ಕೆ ನೀವೇನು 2,000 3,000 ಏನು ಎಲೆಕ್ಷನ್ ಟೈಮಲ್ಲಿ ಕೊಡ್ತೀರಾ ಅದು ಬೇಡ, ಮೂಲಭೂತ ಸೌಕರ್ಯ ಕೊಡಿ, ಆರೋಗ್ಯ ಕೊಡಿ, ಶಿಕ್ಷಣ ಕೊಡಿ. ಶಿಕ್ಷಣ ಕೊಟ್ಟೆ ಪ್ರಜ್ಞಾವಂತ ಜನ, ಒಳ್ಳೆ ಸರ್ಕಾರ ಅವರೇ ಆಯ್ಕೆ ಮಾಡ್ತಾರೆ. ನೀವು ಅವ್ರ ಪ್ರಚಾರನೂ ಮಾಡೋದು ಬೇಡ. ಶಿಕ್ಷಣ ಅನ್ನೋದು ಅವ್ರ ಜನಕ್ಕೆ ಕೊಟ್ಟರೆ ಅವರೇ ಆಯ್ಕೆ ಮಾಡಿ ಒಳ್ಳೆ ಸರ್ಕಾರ ಕುಂದಿಸ್ತಾರೆ. ನಾನು ಆಮ್ ಆದ್ಮಿ ಪಕ್ಷದಲ್ಲಿ ಜನರಲ್ ಸೆಕ್ರೆಟರಿ ಕೆಲಸ ಮಾಡ್ತಾ ಇದ್ದೀನಿ ಬೆಂಗಳೂರು ಜಿಲ್ಲೆಯಲ್ಲಿ. ಹಾಗೆ ನೆಲಮಂಗಲದ MLA ಆಕಾಂಕ್ಷಿ ಕೂಡ. ಮಲ್ಲತ್ತಳ್ಳಿ ಅನ್ನೋದು ರಾಜರಾಜೇಶ್ವರ ನಗರದಲ್ಲಿ ಇದೊಂದು ಏನು ಹೇಳ್ತೀವಿ ನಾವು, ಜೀವನಾಡಿನೇ ಇದು. ಯಾಕಂದರೆ ಮಲ್ಲತ್ತಳ್ಳಿಯ ಹಳ್ಳಿ ಜನ, ಹಳ್ಳಿಯಿಂದ ಇವತ್ತು ಏನು ಬೆಳೆದಿದೆಯೋ ಲೇಔಟ್ಗಳಲ್ಲಿ, ಏನು ಪಟೇಲಗಿರಿಗೆ ಏನಿರ್ತಾರೋ ಆ ಒಂದು ಸ್ಥಳ ಇದೆ. ಆ ಜಾಗದಲ್ಲಿ ನಾವು ಇವತ್ತು ಸುಭಾಷ್ ಅವ್ರ ಜೊತೆ ಪ್ರಾರಂಭ ಮಾಡ್ತೀವಿ ಆ ದೇವಸ್ಥಾನದಲ್ಲಿ. ಇಲ್ಲಿ ಉಮೇಶ್ ಗೌಡ್ರು ಅಂತ ಹೇಳಿ ಇದೇ ಸ್ಥಳೀಯರು, ಅಂದರೆ ನಾವು ಬೇರೆ ಪಕ್ಷದವ್ರ ಥರ ಎಲ್ಲೆಲ್ಲೋ ಬೇರೆಯವ್ರನ್ನೆಲ್ಲ ಇದು ಮಾಡಲ್ಲ. ಇದೇ ಜಾಗದಲ್ಲಿ ಇರುವಂಥ ನಾಯಕರು, ಇಲ್ಲೇ ಹುಟ್ಟಿರುವಂಥ ಯುವಕರುಗಳು ಯಾರು ಒಳ್ಳೊಳ್ಳೆ ಓದಿರ್ತಾರೋ, ವಿದ್ಯಾವಂತರಿರ್ತಾರೋ ಅವ್ರ ಜೊತೆ ನಾವು ಪಕ್ಷವನ್ನು ಸೇರ್ಪಡೆ ಮಾಡಿಕೊಂಡು ಇಲ್ಲಿ ರಾಜಕೀಯ ಸ್ಥಿತಿಯನ್ನು ನಾವು ವಿಭಿನ್ನವಾಗಿ ಬರ್ತಾ ಇದ್ದೀವಿ. ಈಗಾಗಲೇ ನಮ್ಮ ಭವ್ಯಮ್ಮ ನಮ್ಗೆ ಹೇಳಿದಾಗೆ ಯಾರು BBMP ಆಕಾಂಕ್ಷಿ ಆಗಿದ್ದಾರೆ, ಸುಭಾಷ್ ಅವರು ಕೂಡ MLA ಆಕಾಂಕ್ಷಿಗಳಾಗಿದ್ದಾರೆ. ನಮ್ಮ ಪಕ್ಷದ ನಿಲುವೇನು ಅಂದರೆ ವುಮೆನ್ ಎಂಪವರ್ಮೆಂಟ್. ಏನು ಇವತ್ತು ಯಶವಂತಪುರ ಶಾಸಕರು ಹೆಣ್ಮಗಳಿಗೆ ಅವಮಾನ ಮಾಡಿ ಇವತ್ತು ರಾಜ್ಯಾದ್ಯಂತ ನ್ಯೂಸ್ ಆಗಿದೆಯೋ ಆ ಕೆಲಸ ನಾವು ಮಾಡಲ್ಲ. ಯಾರೋ ಬೇರೆ ನಾಯಕರಿಗೆ ಒಂದು ಪ್ರಾಣಿಗೆ ಹೋಲಿಸುವಂಥ ಕೆಲಸಗಳು ಏನು ಮಾಡ್ತಿದ್ದಾರೋ ಹಿರಿಯ ನಾಯಕರು, ಅದು ನಾವು ಮಾಡಲ್ಲ. ಏನು ಜನರಿಗೆ ಮೋಸ ಮಾಡ್ತಿದ್ದಾರೋ, ಒಳಚರಂಡಿ ಬಗ್ಗೆ ಯೋಚನೆ ಮಾಡಬೇಡಿ, ಧರ್ಮದ ಬಗ್ಗೆ ಯೋಚನೆ ಮಾಡಿ, ಮತ್ತೆ ನೀವು ಬೇರೆದ್ರ ಬಗ್ಗೆ ಯೋಚನೆ ಮಾಡಿ, ಮೋರಿ ರಸ್ತೆ ಬಗ್ಗೆ ಯೋಚನೆ ಮಾಡಬೇಡಿ ಅಂತ ಇನ್ನೊಬ್ಬರು ನಾಯಕರು ಹೇಳ್ತಾರೋ ಅದು ನಾವು ಮಾಡಲ್ಲ.